ನಮಸ್ಕಾರ. ದೈನಿಕ ಜೀವನ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ 26 ಶುಕ್ರವಾರ, ಮಹಾನಕ್ಷತ್ರದ ದಿನ. ಚಂದ್ರಮ ಪಂಚಮಿ ಮತ್ತು ಷಷ್ಠಿ ಎರಡು ಸೈಜ್ ಒಂದು ದಿನದಲ್ಲಿ ಪೂರ್ಣ ಮಾಡ್ತಾ ಇದ್ದಾನೆ ಮತ್ತು ಮಹಾನಕ್ಷತ್ರ ಜೊತೆಗೆ ಇದ್ದಾನೆ. ಮಹಾನಕ್ಷತ್ರ ಜೊತೆಗೆ ಚಂದ್ರ ಇರುವಾಗ ಸಾಹಸ ಕರ್ಮ ಮಾಡಲಿಕ್ಕೆ ಆಗ್ತದೆ. ಆದರೆ ಶುಕ್ರವಾರ ಸೌಮ್ಯ ದಿನ, ಮಹಾ ಸಾಹಸದ ನಕ್ಷತ್ರ. ಈ ಸಾಹಸದ ಕಾರ್ಯ ಶುಕ್ರವಾರ ಅಂತ ದಿನದಲ್ಲಿ ಮಾಡಿದರೆ ಏನೂ ಅಷ್ಟು ಒಳ್ಳೆ ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ವಿರುದ್ಧ ಯೋಗ ಅಂತ ಹೆಸರು ಬಂದಿದೆ. ಶುಕ್ರವಾರ ದಿನ ಮಹಾನಕ್ಷತ್ರ ಬಂದರೆ ಅದು ವಿರುದ್ಧ ಯೋಗ. ವಿವಾಹ ಇತ್ಯಾದಿ ಕರ್ಮ ಮಾಡಬಾರ್ದು. ಇವತ್ತು ದಿನ ವಿವಾಹ ಆದರೆ ಅಲ್ಲಿ ವಿವಾಹ ಪತಿ ಪತ್ನಿ ಯುಗಲ ಬಂಧುಗಳ ಮಧ್ಯದಲ್ಲಿ ಸಾಹಸ ಕರ್ಮ ಆಗಬಾರದು. ಅದಕ್ಕೋಸ್ಕರ ಇವತ್ತು ದಿನ ವಿವಾಹ ಇತ್ಯಾದಿ ಶುಭ ಕಾರ್ಯಗಳು, ಗೃಹ ಪ್ರವೇಶ ಅಂತ ಎಲ್ಲ ಮಾಡಲಿಕ್ಕೆ ವರ್ಜ್ಯ ಅಂತ ಹೇಳಿದ್ದಾರೆ. ಆಚಾರ್ಯರು ಹೇಳಿದ್ದಾರೆ, ಸರ್ವೇ ಸಿದ್ಧಂತಿ ಭಾರ್ಗವ, ಎಲ್ಲ ಸಿದ್ಧ ಆಗ್ತದೆ. ಹಾಗಾದರೆ ಉಲ್ಟ ಅಸಸಿದ್ಧ ಆಗಬಹುದು. ಮಗಾ ನಕ್ಷತ್ರ ದಿನ ಸಾಹಸ ಕಾರ್ಯ, ಮನೆ ಒಳಗೆ ದುಸ್ಸಾಹಸ ಸಿದ್ಧ ಆಗಬಾರ್ದಕ್ಕೆ ನಾವು ನೆಗೆಟಿವ್ ಕೆಲಸ. ನಮಗೆ ಎವ್ರಿಥಿಂಗ್ ಈಸ್ ಅವರ್ ಸೈಕಿ, ನಮ್ಮ ಮನೋವಿಜ್ಞಾನ. ಚಂದ್ರ ಮನಸೋ ಜಾತಃ. ಮಹಾನಕ್ಷತ್ರ ದಿನ ಚಂದ್ರ ಸಾಹಸ ಕಾರ್ಯಕ್ಕೆ ನಮಗೆ ಶಕ್ತಿ ಕೊಡ್ತಾನೆ. ಸಾಹಸ ಕರ್ಮ ಮಾಡಿ. ಇವತ್ತು ದಿನ ಜನರ ರಕ್ಷಣೆ ಮಾಡಿ. ನಿಮ್ಮ ಸಮಾಜದಲ್ಲಿ ಯಾರ್ಯಾರ ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಸಹಾಯ ಮಾಡಿ. ಸೂರ್ಯದ ರಾಶಿಯಲ್ಲಿ ಚಂದ್ರ, ಅಲ್ಲಿಂದ 6ನೇ ಮನೆಯಲ್ಲಿ ಗುರು ಮತ್ತು ಶನಿ, 8ನೇ ಮನೆಯಲ್ಲಿ ಕುಜ. ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿಲ್ಲ. ಆದಷ್ಟು ಬಿಸಿ ನೀರು ಕುಡಿಬೇಕು. ಯಾಕೆಂದರೆ ವಾತ ವೃದ್ಧಿ ಇದೆ, ಪಿತ್ತ ವೃದ್ಧಿ ಸಹ ಇದೆ, ಕಫಕ್ಷಯ ಇದೆ. ಬಿಸಿ ಬಿಸಿ ನೀರು ಕುಡಿಬೇಕು. ನಿಮ್ಮ ಅಡಿಗೆ ಕೋಣೆಯಲ್ಲಿ ಅಜಮೋದ್ ಓಮ ಇದೆ, ಜೀರಿಗೆ ಇದೆ, ಶುಂಠಿ ಪುಡಿ ಇದೆ. ನೀರಿಗೆ ಹಾಕಿ 1 ಲೀಟರ್ ನೀರನ್ನು ಹಿಡಿದು ಇಡೀ ದಿನ ಕುಡಿತಾ ಇರಬೇಕು. ನಿಜವಾಗಿ ವೀಕ್ಷಕರು, ಇದರಿಂದ ನಿಮಗೆ ಒಳ್ಳೆ ಆಗ್ತದೆ. ಇಲ್ಲಾದರೆ ದೌರ್ಬಲ್ಯ ಇರ್ತದೆ. ಆಷಾಢ ಮಾಸದಲ್ಲಿ ಇದು ಪ್ರಾವೃಟ ಋತು, ಸಂಪೂರ್ಣವಾಗಿ ವರ್ಷ ಋತು ಸಹ ಇಲ್ಲ, ಸಂಪೂರ್ಣವಾಗಿ ಗ್ರೀಷ್ಮ ಋತು ಸಹ ಇಲ್ಲ. ಈಗ ದೋಷಕ್ಕೆ ಒಳ್ಳೆ ಸಮಯ ಇಲ್ಲ, ದೇಹ ಒಳಗೆ ಶಕ್ತಿಗೆ ಒಳ್ಳೆ ಸಮಯ ಇಲ್ಲ. ಓವರ್ ಈಟಿಂಗ್ ಮಾಡಬೇಡಿ, ಸ್ಲೀಪ್ ವೆಲ್. ಆದಷ್ಟು ರಸಾಯನ ಔಷಧಿಗಳದ ಪ್ರಯೋಗ ಮಾಡಿ. ಬ್ರಾಹ್ಮಿ, ಅಶ್ವಗಂಧ ಸಿಗ್ತದೆ ಮಾರ್ಕೆಟಲ್ಲಿ. ಬ್ರಾಹ್ಮಿ ಮತ್ತು ಅಶ್ವಗಂಧ ಸ್ವಲ್ಪ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಕುಡೀರಿ, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ಲಾಸ್ ಏನಾಗೋದಿಲ್ಲ, ನಷ್ಟ ಏನಾಗೋದಿಲ್ಲಲ್ಲ. ಇವತ್ತದ ದಿನ ಸಿಂಹದಲ್ಲಿ ಚಂದ್ರ ಇರುವಾಗ ಯೋಗ ಶಾಸ್ತ್ರದಲ್ಲಿ ಹೇಳಿದೆ, ಆಸನಗಳಲ್ಲಿ ಸಿಂಹಾಸನ. 10 ಸತಿ ಸಿಂಹಾಸನ ಮಾಡಿ, ಶೀತಲಿ ಪ್ರಾಣಾಯಾಮ ಮಾಡಿ ನಿಮ್ಮ ದೇಹದ ಒಳಗೆ ಪಿತ್ತವನ್ನು ಕಂಟ್ರೋಲ್ ಮಾಡಬಹುದು. 10 ಸತಿ ಶೀತಲಿ ಪ್ರಾಣಾಯಾಮ ಮಾಡಿ. ಈ ಥರ ನಿಮ್ಮ ದೇಹದ ಊರ್ಜೆಯನ್ನು ಚೆನ್ನಾಗಿ ಇಡಿ. ಎವ್ರಿ ಡೇ ಈಸ್ one page of your book. ಮೇಕ್ ಇಟ್ ದ ಬೆಸ್ಟ್. ಶುಭ ಮಂಗಲಂ.